ಇಲ್ಲಾದ್ರೂ ಈ 4 ಮಂದಿಗೆ ನಮಗೆ ನಾವು ಹೇಳುವಂತ 4 ಮುಸಲ್ಮಾನರಿಗೆ ಕೊಡದಿದ್ರೆ, ಜಮೀರ್ ಅಹಮದ್ ಅವರಿಗೆ ಕೊಡದಿದ್ರೆ ಮುಂದಿನ 28ರ ಚುನಾವಣೆಯಲ್ಲಿ 40 ಸೀಟಿಗೆ ಡ್ಯಾಮೇಜ್ ಆಗುತ್ತೆ. ಬರ್ದಿಟ್ಟುಕೊಳ್ಳಿ, 40 ಸೀಟು ಜಮೀರ್ ಅಹಮದ್ ಅವರಿಂದಲೇ ಹೋಗ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆ ನಿಮಗೆ DCM ಮಾಡೋಕ್ಕಾಗಿಲ್ಲ? ನೀವು ಪರಮೇಶ್ವರ್ ಅವರನ್ನು DCM ಮಾಡುವಾಗ UT ಖಾದರ್ ಅನ್ನು ಯಾಕೆ ನಿಮಗೆ DCM ಮಾಡೋಕ್ಕಾಗಿಲ್ಲ? ಮಾಡ್ಬೋದಿತ್ತಲ್ಲ. ನಿಮಗೆ ಈ ಕಮ್ಯುನಿಟಿದು ಓಟು, ಈ ಕಮ್ಯುನಿಟಿ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ಪ್ರಾತಿನಿಧ್ಯ ನಮ್ಮ ಕಮ್ಯುನಿಟಿಯ ಸಮುದಾಯದ ಇದರಲ್ಲಿ ನೋಡುವುದಾದರೆ ಅದು ಪ್ರಾತಿನಿಧ್ಯ ಅಲ್ಲ. ಯಾಕೆಂದರೆ ಇಷ್ಟು ದೊಡ್ಡ ಕಾಂಗ್ರೆಸ್ಸಿಗೆ ಕಳೆದ ಸಲ ಸಿದ್ದರಾಮಯ್ಯರ ಓಟ್ ಬರುವಾಗ ಅವರು ಗೆಲ್ಲಲಿಕ್ಕೆ ಸುಮಾರು 46% ಮುಸಲ್ಮಾನರು ಓಟ್ ಹಾಕಿದ್ದು. ಯಾವ ಸಮುದಾಯದವರು ಅಷ್ಟು ಓಟ್ ಹಾಕಿಲ್ಲ. ಅಷ್ಟು ಓಟನ್ನು ಪಡ್ಕೊಂಡ ಕಾಂಗ್ರೆಸ್ ಯಾಕೆ ಕೇವಲ ಒಂದು ಹೆಲ್ತ್ ಮಿನಿಸ್ಟರ್ ಮಾಡಿ ಅಲ್ಲಿಗೆ ಕೈಗೊಳ್ತಲಿಯುವುದು ಹೆಂಗೆ ಸಾಧ್ಯ ಇದೆಯಾ? ಇಷ್ಟರವರೆಗೆ ಈ ಕಮ್ಯುನಿಟಿಯಲ್ಲಿ ಆ ರೀತಿಯ ಒಂದು ರಾಜಕೀಯ ಚಿಂತನೆ ಇರಲಿಲ್ಲ. ಇವಾಗ ಅದು ಉಟ್ಕೊಂಡಿದೆ. ಜಮೀರ್ ಅಹಮದ್ ಅವರು ಏನು ಅಂತೇಳಿ ಈ ಸಲ ಮಿನಿಸ್ಟರ್ ಕೊಡದಿದ್ದರೆ ಗೊತ್ತಾಗ್ತದೆ. ಇವಾಗ ನೀವು ಹೇಳಿದ್ರಲ್ಲ 1 ಸೀಟು ಸೋಲಿಕ್ಕೆ ಜಮೀರ್ ಅವರ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ. ಅದು ಒಂದು ವೇಳೆ ನಾಳೆ ಇಲ್ಲಾದರೂ ಈ 4 ಮಂದಿಗೆ ನಮಗೆ ನಾವು ಹೇಳುವಂಥ 4 ಮುಸಲ್ಮಾನರಿಗೆ ಕೊಡದಿದ್ದರೆ, ಜಮೀರ್ ಅಹಮದ್ ಅವರಿಗೆ ಕೊಡದಿದ್ದರೆ ಮುಂದಿನ 28ರ ಚುನಾವಣೆಯಲ್ಲಿ 40 ಸೀಟಿಗೆ ಡ್ಯಾಮೇಜ್ ಆಗುತ್ತೆ. ಬರೆದಿಟ್ಟುಕೊಳ್ಳಿ, 40 ಸೀಟು ಜಮೀರ್ ಅಹಮದ್ ಅವರಿಂದಲೇ ಹೋಗ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. UT ಖಾದರ್ ಸಾಹೇಬರಿಗೆ ಏನು ಇಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟಿದ್ದೀರಿ, ಅದನ್ನು ನಾವು ಮೊದಲಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಬಟ್ ನಾವು ಸಾಕಾಗುವುದಿಲ್ಲ ಅಂತ ಹೇಳೋದು, ಪರ್ಸೆಂಟೇಜ್ ಆಫ್ ಸಾಕಾಗುವುದಿಲ್ಲ ಅಂತಲೇ ಹೇಳೋದು ನಾವು.